ಸೊ ಈ ಬಾರಿ ಆಗ್ತಿರುವಂಥದ್ದು ಜೇಂಕಾರ 5ನೇ ಸೀಸನ್. ಈ 5ನೇ ಸೀಸನ್ನ ವೈಬ್ ಹೇಗಿರುತ್ತೆ ಅನ್ನೋದು ನಿಮ್ಮ ಮುಂದೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಮಯಕ್ ಜೈನ್. ಎಂತ ಗೊತ್ತುಂಟ, ನಮ್ಮ ಫೇರ್ವೆಲ್ ಡೇ ಆದಮೇಲೆ ಒಂದು ನಿಮಿಷ, ನಮ್ಮ ಫೇರ್ವೆಲ್ ಡೇ ಆದಮೇಲೆ ಬೇರೆ ಏನು ಅಪ್ಡೇಟ್ ನಾನು ಕೊಟ್ಟಿರಲಿಲ್ಲ, ಯಾವ ಕಾಲೇಜು ಎಂತ ಎಲ್ಲಿ ಅಂತೇಳಿ. ಸೊ ಹೊಸ ಕಾಲೇಜಿಗೆ ಜಾಯ್ನ್ ಆಗಿ ಆಯಿತು, ಟೈಮ್ ತುಂಬ ಕಳೀತು. ಆದರೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಏನಾದರೂ ಒಂದು ಒಳ್ಳೆ ಪ್ರೋಗ್ರಾಮ್ ಇದ್ದವತ್ತು ಕರ್ಕೊಂಡು ಹೋಗುವ, ನಿಮಗೆ ಕಾಲೇಜನ್ನು ತೋರಿಸುವಂಥ ಇಷ್ಟು ಟೈಮ್ ವೆಯ್ಟ್ ಮಾಡಿದೆ. ಸೊ ಎನಿವೇ, ಆ ಟೈಮ್ ಇವಾಗ ಒದಗಿ ಬಂದಿದೆ. ನಮ್ಮಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಫೆಸ್ಟ್ ಆಗ್ತಾಯಿದೆ. ಸೊ ಇದೇ ಒಂದು ಒಳ್ಳೆ ಟೈಮ್ ಅಂಥೇಳಿ ನಿಮ್ಮನ್ನು ನಾನು ಇವತ್ತು ನಮ್ಮ ಕಾಲೇಜಿಗೆ ಕರ್ಕೊಂಡು ಹೋಗ್ತಿದ್ದೇನೆ. ಸೊ ಇವತ್ತು ನನ್ನ ಜೊತೆಗೆ ನೀವು ಬನ್ನಿ. ಆದಷ್ಟು ಇವತ್ತು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಆಯಿತಾ? ಬೈಬೇಡಿ, ನೆಕ್ಸ್ಟ್ ಟೈಮ್ ನಾನು ನಿಮಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ತೋರಿಸ್ತೇನೆ. ಸೊ ಇದೆಂತ ಗೊತ್ತಾ, ನಮ್ಮ ಕಾಲೇಜಲ್ಲಿ 2 ದಿನದ ನ್ಯಾಷನಲ್ ಲೆವೆಲ್ ಫೆಸ್ಟ್ ಆಗ್ತಿರುವಂಥದ್ದು. ಹಾಗಾಗಿ ಇದು 2ನೇ ದಿನ ಆಯಿತಾ ಇವತ್ತು, ಓಕೆನಾ? ನಿನ್ನೆ ನನಗೆ ಸರಿ ಕವರ್ ಮಾಡಲಿಕ್ಕೆ ಆಗಲಿಲ್ಲ, ಯಾವ ವಿಡಿಯೋ ಯಾವ ಬ್ಲಾಗ್ ಎಂತ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಒಳಗೆ ಮೊಬೈಲ್ ಆ್ಯಲೋ ಇಲ್ಲ. ಸೊ ನಾನು ಇವತ್ತೇನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಈ ನಮ್ಮ ಒಂದು ನ್ಯಾಷನಲ್ ಲೆವೆಲ್ ಫೆಸ್ಟಿನ ಹೆಸರು ಜೇಂಕಾರ ಅಂತ ಹೇಳಿ. ಸೊ ಜೇಂಕಾರದೊಂದು ವೈಬ್ ಹೇಗಿರುತ್ತೆ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೇನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ನನ್ನ ಕಾಲೇಜನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ. ಸೊ ಈ ಬಾರಿ ಆಗ್ತಿರುವಂಥದ್ದು ಜೇಂಕಾರ 5ನೇ ಸೀಸನ್. ಈ 5ನೇ ಸೀಸನ್ನ ವೈಬ್ ಹೇಗಿರುತ್ತೆ ಅನ್ನೋದು ನಿಮ್ಮ ಮುಂದೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಕಾಲೇಜ್ ಅಂತೂ ನೋಡಿದ್ರಿ, ನಮ್ ಜೇಂಕಾರಕ್ಕೆ ಆಕ್ಟರ್ ರಮೇಶ್ ಅರವಿಂದ್ ಕೂಡ ಬಂದಿದ್ರು. ಕುಣಿಸೋಕೆ ಸ್ವರಾಹ ಮ್ಯೂಸಿಕ್ ಬ್ಯಾಂಡ್ ಕೂಡ ಬಂದಿದ್ರು. ಒಂದು 30 ಕಾಲೇಜಿಂದ 300ಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಬಂದಿದ್ರು. ಒಂದಷ್ಟು ಈವೆಂಟ್ ಕೂಡ ಇತ್ತು. ಒಂದು ಹಂತದಲ್ಲಿ ನಮ್ ಜೇಂಕಾರ ಫೆಸ್ಟ್ ಹೇಗಿರುತ್ತೆ ಅಂತ ನಿಮ್ಗೆ ತಿಳಿಸ್ದಂಗಾಯ್ತು. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲ? ಏನೇ ಆಗ್ಲಿ, ಈ ವಿಡಿಯೋ ನೋಡಿದ್ಮೇಲೆ ಚೆನ್ನಾಗಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀರಾ. ಫೆಸ್ಟ್ ಅಲ್ಲ, ಈ ವಿಡಿಯೋ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ. ಏನೇ ಆಗ್ಲಿ,
ಎಲ್ಲನೂ ಹೊಟ್ಟೆಗೆ ಹಾಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. Calling to the better of the halves of me. Please show me just a little bit of honesty. I hope I got a heart that I can salvage, but it's getting harder now to recall. I know but let out try you. ನಮ್ಮ ಚಾನಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.